ಕ್ಷೇತ್ರಾಧಿಪತಿ ಸೋಮನಾಥ ದೇವರನ್ನು ಪ್ರಾರ್ಥಿಸಿಕೊಂಡು ಎಲ್ಲ ಇಷ್ಟ ದೇವರುಗಳನ್ನು ಪ್ರಾರ್ಥಿಸಿಕೊಂಡು ಪ್ರಕೃತ ವರ್ಷ ನಮ್ಮ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೇವಲ ಒಂದು ವರ್ಷದಲ್ಲಿ ಒಂದು 83.40 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ವಿವೇಕ ಶಾಲಾ ಯೋಜನೆ ಅಡಿಯಲ್ಲಿ 6 ಕೊಠಡಿಗಳ ಒಂದು ಕಟ್ಟಡ ಎದ್ದು ನಿಂತಿದೆ. ಈ ಹಿಂದೆ ಕೋವಿಡ್ ಸಂದರ್ಭದಲ್ಲಿ ಮಾನ್ಯ ಶಾಸಕರು ಮಾದರಿ ಶಾಲೆಯನ್ನು ತಾಲೂಕಿನಲ್ಲೇ ಮಾದರಿ ಕೇಂದ್ರವಾಗಿ ಮಾದರಿ ಶಾಲೆಯನ್ನಾಗಿ ಪರಿವರ್ತಿಸಬೇಕು ಅಂತೇಳಿ ಒಂದು ಕನಸಿನೊಂದಿಗೆ ಅವರೇ ಈ ಶಾಲೆಗೆ ಭೇಟಿ ನೀಡಿ ಪತ್ರಿಕಾ ಮಾಧ್ಯಮಗಳ ಮುಖಾಂತರ ಅವರ ಕನಸನ್ನು ಬಿದ್ದಿದ್ರು. ಸುಮಾರು 25 ಕೊಠಡಿಗಳ ಒಂದು ಸುವ್ಯವಸ್ಥಿತ ಕಟ್ಟಡ ಇಲ್ಲಿ ಆಗಬೇಕು ಅಂತ ಹೇಳಿ ಮಾಧ್ಯಮದಲ್ಲೂ ಅದರ ಪ್ರಚಾರ ಆಯಿತು. ತದನಂತರ ಅನ್ಯಾನ್ಯ ಕಾರಣಗಳಿಂದ ಅದು ಗ್ರಾಮಾಂತರಕ್ಕೆ ಹೋದ ಕಾರಣ ನಮ್ಮ 125 ವರ್ಷಗಳ ಈ ಹಳೆ ಶಾಲೆಯಲ್ಲಿ ಕೊಠಡಿಗಳು ದುಸ್ಥಿತಿಯಲ್ಲಿರುವಂತಹ ಸಂದರ್ಭದಲ್ಲಿ ಮತ್ತೆ ನಾವು ಅವರಲ್ಲಿ ಮನವಿ ಮಾಡಿಕೊಂಡ ಮೇರೆಗೆ ಎಲ್ಲ SDMC ಅಧ್ಯಕ್ಷರು ಸದಸ್ಯರು ಮನವಿ ಮಾಡಿಕೊಂಡ ಮೇರೆಗೆ ತಾಲೂಕಿಗೆ 35 ವಿವೇಕ ಶಾಲಾ ಕೊಠಡಿಗಳು ಮಂಜೂರಾದಂತಹ ಸಂದರ್ಭದಲ್ಲೂ ಸಹ ಇಲ್ಲಿಯ ಅಗತ್ಯತೆಯನ್ನು ಮನಗಂಡು ಇಲ್ಲಿಗೆ ಗರಿಷ್ಠ 6 ಕೊಠಡಿಗಳನ್ನು ಮಂಜೂರುಗೊಳಿಸಿ ಕಳೆದ ಮಾರ್ಚ್ ತಿಂಗಳಲ್ಲಿ ಅದನ್ನು ಶಿಲಾನ್ಯಾಸ ಮಾಡಿದರು. ಅವತ್ತು ತುರ್ತು ಬಿಡುವಿನ ಕೊರತೆಯಲ್ಲೂ ಸಹ ರಾತ್ರಿ ಹೊತ್ತು ಬಂದು ಅವರು ಶಿಲಾನ್ಯಾಸ ಮಾಡಿದರು. ತದನಂತರ ಕೇವಲ 1 ವರ್ಷದಲ್ಲಿ ಈ ಕೊಠಡಿ ಎದ್ದು ನಿಂತಿದೆ, 6 ಕೊಠಡಿಗಳ ಈ ಕಟ್ಟಡ. ಈ ಸಂದರ್ಭದಲ್ಲಿ ನಾವು ಈ ಕೊಠಡಿಯನ್ನು ಮಕ್ಕಳ ಬಳಕೆಗೆ ಉಪಯೋಗ ಮಾಡುವ ನಿಟ್ಟಿನಲ್ಲಿ ಮಾನ್ಯ ಶಾಸಕರಲ್ಲಿ ವಿನಂತಿಸಿಕೊಂಡ ಪ್ರಕಾರ ಈ ದಿನ ನಾವು ಇದನ್ನು ದೀಪ ಪ್ರಜ್ವಲನೆಗೊಳಿಸುವ ಮೂಲಕ ಮಾನ್ಯ ಶಾಸಕರು ಉದ್ಘಾಟನೆ ಮಾಡಿದ್ದಾರೆ. ಅವರಿಗೆ ನಮ್ಮ SDMC ಹಾಗೂ ಎಲ್ಲ ಪೋಷಕ ಬಂಧುಗಳು ಇಲಾಖಾಧಿಕಾರಿಗಳ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾರೆ. ಇವರಿಗೆ ಅಧ್ಯಕ್ಷರು ಭೂಮಿಯನ್ನು ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದಾರೆ. ಹಾಗೆ ನಾವು ವಿಧಾನ ಪರಿಷತ್ ಸದಸ್ಯರಾದಂತಹ ಶ್ರೀ ಹರೀಶ್ ಕುಮಾರ್ ಹಾಗೆ ಪ್ರತಾಪ್ ಸಿಂಹ ನಾಯಕರು ಹಾಗೆ ಶ್ರೀ ಶರತ್ ಕುಮಾರ್ ಶೆಟ್ಟಿ ನಗರ ಪಂಚಾಯತ್ ಸದಸ್ಯರು ಇವರನ್ನು ಸಹ ನಾವು ಆಹ್ವಾನಿಸಿದ್ದೇವೆ. ಅವರು ತದನಂತರ ನಮ್ಮೊಂದಿಗೆ ಸೇರಿಕೊಳ್ತಾರೆ. ಜೊತೆಗೆ ನಮ್ಮ ಇಲಾಖಾಧಿಕಾರಿಗಳಂತಹ ಶ್ರೀಮತಿ ಚಾರಕಸೇರಿ ಮೇಡಮ್ ಇದ್ದಾರೆ. ಇವರಿಗೆ ಸಹ ಎಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ನಮ್ಮ ಹಿರಿಯ ಶಿಕ್ಷಕಿ ವಿದ್ಯಾ ಮೇಡಮ್ ಹೂಗುಚ್ಛ ನೀಡಿ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಹಾಗೆ BRC ಕ್ಷೇತ್ರ ಸಮನ್ವಯಾಧಿಕಾರಿಗಳಂತಹ ಶ್ರೀ ಮೋಹನ್ ಸರ್ ಅವರಿದ್ದಾರೆ. ಅವರಿಗೆ ಸಹ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಶ್ರೀ ಚರಣ್ ಕುಮಾರ್ ಅವರು ಹೂ ನೀಡಿ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಇಲಾಖೆಯ ಶ್ರೀಮತಿ ವಾಣಿಜ್ಯ ಮೇಡಮ್ CRP ಅವರು ಉಪಸ್ಥಿತಿದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಸುಸಜ್ಜಿತ ಕಟ್ಟಡವನ್ನು ನಿರ್ಮಿಸಿಕೊಟ್ಟಂತ ಮಾತನಾಡಿದ್ದಾರೆ ದಿನಕರ್ ಸರ್, ಅಬ್ದುಲ್ ರಜಾಕ್ ಸಂಪ ಪುತ್ತೂರು ಇವರು ಸಹ ಇದ್ದಾರೆ. ಅವರಿಗೆ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಮಾಧ್ಯಮ ಮಿತ್ರರು ಸಹ ಇದ್ದಾರೆ. ಅವರಿಗೆ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. SDMC ಅಧ್ಯಕ್ಷರಿಗೆ ಶ್ರೀ ಹೂಗುಚ್ಛ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಹಾಗೆ ಇವತ್ತು ವಿಶೇಷ ಮಕ್ಕಳಿಗೋಸ್ಕರ ಇಲಾಖೆಯಿಂದ ಬರಮಾಡುವಂಥ ವಿಶೇಷ ಉಪಕರಣಗಳು ಸಹ ಸಾಂಕೇತಿಕವಾಗಿ ಮಾನ್ಯ ಶಾಸಕರು ವಿತರಿಸಲಿದ್ದಾರೆ. ಸಂಬಂಧಪಟ್ಟಂತಹ ಎಲ್ಲ ಇಲಾಖಾಧಿಕಾರಿಗಳಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಭಾಗವಹಿಸಿದಂತಹ ಎಲ್ಲ ಪೋಷಕ ಬಂಧುಗಳಿಗೆ ಮಕ್ಕಳಿಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ಅತಿಥಿ ದೇವೋ ಭವ, ಅತಿಥಿಗಳು ದೇವರಿದ್ದಂತೆ. ಈ ಎಲ್ಲ ಅತಿಥಿಗಳನ್ನ ಸ್ವಾಗತಿಸಿದ ನಮ್ಮ ಶಾಲಾ ಮುಖ್ಯ ಶಿಕ್ಷಕರಾದ ಶ್ರೀಯುತ ಪುತ್ತೂರಾಯರವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ಶಾಲಾ ನಾಯಕನಾದ ಚೇತನ್ ಅವರಿಗೆ ಹೂವನ್ನು ನೀಡಿ ಗೌರವಿಸಬೇಕಿದೆ. ದೀಪ ಬ್ರಹ್ಮರೂಪ ಸ್ವಂ ಅಂಧಕಾರ ನಿವಾರಕ ಇಮ ಮೈಕೃತಾಂ ಪೂಜಾ ಗ್ರಹಣತ್ವ ಪ್ರವರ್ಧನ ಅಂತ ಒಂದು ದೀಪಕ್ಕೆ ಒಂದು ಕತ್ತಲೆಯನ್ನು ಹೋಗಿಸಿ ಗ್ರಹಣ ಕಾಲದಲ್ಲೂ ಶುದ್ಧ ಮಾಡುವಂತ ಒಂದು ಶಕ್ತಿ ಇದೆ. ಅಂತ ಒಂದು ಕಾರ್ಯಕ್ರಮವನ್ನ ಇವತ್ತು ನಮ್ಮ ಮಾನ್ಯ ಶಾಸಕರು ಉದ್ಘಾಟಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಮ್ಮ ಶಾಲಾ ಪರವಾಗಿ ನಮಸ್ಕಾರವನ್ನ ತಿಳಿಸುತ್ತಾ ಅವರಿಗೆ ಈಗ ಶಾಲಾ ಪರವಾಗಿ ಒಂದು ಚಿಕ್ಕ ನಮ್ಮ
ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೂ ಶಿಕ್ಷಕರು ಕೂಡ ಎಲ್ಲ ವೇದಿಕೆ ಮುಂಭಾಗಕ್ಕೆ ಬರಬೇಕಾಗಿ ಕೇಳ್ಕೊಳ್ತೇನೆ. ಅವರು ವೇದಿಕೆ ಮುಂಭಾಗಕ್ಕೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅವರಿಗೆ ಒಂದು ಚಿಕ್ಕ ಸ್ಮರಣಿಕೆಯನ್ನ ನೀಡಿ ಸರ್ವರು ಅವರನ್ನ ಗೌರವಿಸಬೇಕಾಗಿ ವಿನಂತಿ. ಇದು ಸರ್ಕಾರದ ವತಿಯಿಂದ ಉಚಿತವಾಗಿ ನೀಡಿರುವಂತಹ ಸಾಧನ ಸಂಕಲ್ಪ. ಕಳೆದ ವರ್ಷ ನಡೆದಿರುವಂತಹ ವೈದ್ಯಕೀಯ ತಪಾಸಣಾ ಶಿಬಿರದಲ್ಲಿ ಮೌಲ್ಯಮಾಪನ ಮಾಡಿ ಅಲ್ಲಿ ವಿದ್ಯಾರ್ಥಿಗಳಿಗೆ ಸಮಗ್ರವಾದಂತಹ ಒಂದು ವಿಶ್ಲೇಷಣೆಯನ್ನು ಮಾಡಿ ನೀಡಿರುವಂತಹ ಸಾಧನ ಸಂಕಲನಗಳು. ಈ ಕಾರ್ಯಕ್ರಮದಲ್ಲಿ ಸಹಕರಿಸಿರುವ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಾನು ಸಭೆ ಮಧ್ಯದಲ್ಲಿ ಮಧ್ಯಪ್ರವೇಶ ಮಾಡ್ತಾ ಇದ್ದೇನೆ. ಮಾನ್ಯ ಶಾಸಕರಲ್ಲಿ ಒಂದು ಸಂತೋಷದ ವಿಷಯವನ್ನು ಹಂಚಿಕೊಳ್ಳಬೇಕಂತ ಈ ಅವಕಾಶ ಬಳಸ್ಕೊಳ್ತಾ ಇದ್ದೇನೆ. ಮೊನ್ನೆ ನವೆಂಬರ್ 1ರಂದು ಜಿಲ್ಲಾ ಮಟ್ಟದ ವಿಶೇಷ ಅಗತ್ಯಗಳ ವಿದ್ಯಾರ್ಥಿಗಳ ಕ್ರೀಡಾಕೂಟ ನಡೆದಿತ್ತು. ಅದರಲ್ಲಿ ಬೆಳ್ತಂಗಡಿ ತಾಲೂಕಿನಿಂದ 17 ವಿದ್ಯಾರ್ಥಿಗಳು ಭಾಗವಹಿಸಿದರು. 14 ವಿದ್ಯಾರ್ಥಿಗಳು ಕೂಡ ಎಲ್ಲ ಸ್ಪರ್ಧೆಗಳಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ವಿವಿಧ ಸ್ಥಾನಗಳನ್ನು ಪಡ್ಕೊಂಡು ಜಿಲ್ಲಾ ಮಟ್ಟದಲ್ಲಿ ಸಮಗ್ರ ಚಾಂಪಿಯನ್ ಪ್ರಶಸ್ತಿಯನ್ನು ಪಡೆಯುವಲ್ಲಿ ಸಹಕರಿಸಿರುವಂತಹ ಎಲ್ಲ ಇಲಾಖಾಧಿಕಾರಿಗಳಿಗೆ, ಗೌರವಾನ್ವಿತ ಶಾಸಕರಿಗೆ ಹಾಗೂ ಸಹಕರಿಸಿರುವಂತಹ ಎಲ್ಲ ವಿದ್ಯಾರ್ಥಿಗಳ ಪೋಷಕರಿಗೆ ವಂದನೆಗಳನ್ನು, ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಮುಂದೆ ಜನವರಿಯಲ್ಲಿ ರಾಜ್ಯ ಮಟ್ಟದ ಸ್ಪರ್ಧೆ ಮಧುಗಿರಿಯಲ್ಲಿ ನಡೆಯಲಿಕ್ಕಿದೆ. ಅದಕ್ಕೂ ಕೂಡ ತಮ್ಮೆಲ್ಲರ ಸಹಕಾರವನ್ನು ನಾನು ಕೋರ್ತಾ ಇದ್ದೇನೆ. ಧನ್ಯವಾದಗಳು. ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಳ್ತಂಗಡಿಯ ನೂತನ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಬಂಧುಗಳು ಸೇರಿರ್ತಕ್ಕಂಥ ಎಲ್ಲ ಪೋಷಕರು, ಎಲ್ಲ ಶಿಕ್ಷಕರು, ಈ ಮಾದರಿ ಶಾಲೆ ಬೆಳ್ತಂಗಡಿಯ ಅಭಿವೃದ್ಧಿಯ ದೃಷ್ಟಿಯಿಂದ ಒಂದಷ್ಟು ಚಿಂತನೆಗಳನ್ನು ಮಾಡಿದ್ವಿ. ವಿಷಯ ಯಾವುದೋ ಒಂದು ಕಾರಣಕ್ಕೋಸ್ಕರ ಮಾದರಿ ಶಾಲೆ ಗ್ರಾಮೀಣ ಪ್ರದೇಶಕ್ಕೆ ಹಸ್ತಾಂತರ ಆಗಿ ಶಿಫ್ಟ್ ಆದ ಕಾರಣಕ್ಕೋಸ್ಕರ ಇಲ್ಲಿ ಮತ್ತೆ ಒಂದಷ್ಟು ಕಟ್ಟಡಗಳ ಅವಶ್ಯಕತೆಗೆ ಪೂರಕವಾಗಿ ಕಟ್ಟಡಗಳ ನಿರ್ಮಾಣ ಆಗಬೇಕೆನ್ನುವಂಥ ದೃಷ್ಟಿಯಲ್ಲಿ ವಿವೇಕ ಕೊಠಡಿಗಳ ಅನುದಾನದಲ್ಲಿ ಅತ್ಯಂತ ಹೆಚ್ಚು ತಾಲೂಕಿನಲ್ಲಿ 6 ಕೊಠಡಿಗಳನ್ನು ಇಲ್ಲಿ ನಿರ್ಮಾಣ ಮಾಡಿ ಬಹಳ ಸುಂದರವಾಗಿ ಕಟ್ಟಡವನ್ನು ನಿರ್ಮಿಸಿ ಇವತ್ತು ಮಕ್ಕಳ ವಿದ್ಯಾರ್ಜನೆಗೋಸ್ಕರ ಈ ಕಟ್ಟಡವನ್ನು ಲೋಕಾರ್ಪಣೆ ಮಾಡತಕ್ಕಂಥ ಒಂದು ಸುಯೋಗ ಈ ಕ್ಷೇತ್ರದ ಶಾಸಕನಾಗಿ ನನಗೆ ಒದಗಿರತಕ್ಕಂಥದ್ದಕ್ಕೆ ನಿಮಗೆಲ್ಲರಿಗೂ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು, ಎಲ್ರಿಗೂ ಅಭಿನಂದನೆಗಳನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತೇನೆ. ಪ್ರಾಯಶಃ ನನಗೆ ಒಂದು ಕನಸಿತ್ತು, ಕಳೆದ ಸಲದ ಬೊಮ್ಮಾಯಿಯವರ ಸರ್ಕಾರ ಬಜೆಟ್ನಲ್ಲಿ ಪ್ರತಿ ವರ್ಷ 500 ವಿವೇಕ ಕೊಠಡಿಗಳನ್ನು ನಿರ್ಮಾಣ ಮಾಡುವ ನಿರ್ಣಯವನ್ನು ಕಳೆದ ವರ್ಷದ ಬಜೆಟ್ ಅಲ್ಲಿ ನೀಡಿತ್ತು. ಆದರೆ ದುರ್ದೈವಶಾತ್ ಈ ಸಲದ ಸರ್ಕಾರ ವಿವೇಕ ಕೊಠಡಿಯನ್ನು ರದ್ದುಗೊಳಿಸತಕ್ಕಂಥ ಕೆಲಸವನ್ನು ಮಾಡಿದ್ರು. ನಾನು ಈ ಸಲವೂ ವಿವೇಕ ಕೊಠಡಿಗಳು ಬಂದಿದ್ರೆ ಮತ್ತೆ ಇದೇ ಶಾಲೆಗೆ ಹೆಚ್ಚುವರಿ ಕಟ್ಟಡವನ್ನು ಇಡಬೇಕೆನ್ನುವಂಥ ಯೋಚನೆಯಲ್ಲಿ ನಾನು, ಆದರೆ ಇವತ್ತು ಅನಿವಾರ್ಯ ಕಾರಣ ಸರ್ಕಾರ ವಿವೇಕ ಕೊಠಡಿ ಸ್ಕೀಮನ್ನೇ ಕ್ಯಾನ್ಸಲ್ ಮಾಡಿರುವ ಕಾರಣಕ್ಕೋಸ್ಕರ ಇವತ್ತು ಅದನ್ನು ಇಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೂ ನನ್ನ ಮನಸ್ಸಿನಲ್ಲಿದೆ, ಯಾವುದೇ ಅನುದಾನದಲ್ಲಿ ಮುಂದೆ ಯಾವುದಾದ್ರೂ ಒಂದು ಅನುದಾನಗಳು ಬಂದಾಗ ಈ ಸಂಸ್ಥೆಗೆ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಆಂಗ್ಲ ಮಾಧ್ಯಮ ಶಿಕ್ಷಣವೂ ಸಹ ಈ ಸಂಸ್ಥೆಯಲ್ಲಿ ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ಈ ಸಂಸ್ಥೆಯಲ್ಲಿ ನಡೀತಾ ಇದೆ. ಆ ಕಾರಣಕ್ಕೋಸ್ಕರ ಯಾವುದೇ ಒಂದು ಅನುದಾನಗಳು ಬಂದಾಗಲೂ ಈ ಸಂಸ್ಥೆಯಲ್ಲಿ ಇನ್ನಷ್ಟು ಕೊಠಡಿಗಳನ್ನು ನಿರ್ಮಾಣ ಮಾಡತಕ್ಕಂಥ ಕೆಲಸವನ್ನು ನಾನು ಖಂಡಿತವಾಗಿಯೂ ಭರವಸೆಯನ್ನು ಸಹ ಈ ಸಂದರ್ಭದಲ್ಲಿ ಕೊಡ್ತಾ, ಒಂದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಶಿಕ್ಷಣವನ್ನು ನೀಡತಕ್ಕಂಥ ಶಿಕ್ಷಕ ಬಂಧುಗಳು ಈ ಸಂಸ್ಥೆಯಲ್ಲಿದ್ದಾರೆ. ಅವರ ಶಿಕ್ಷಕರ ಪ್ರಯತ್ನದಿಂದ ಇಲ್ಲಿರ್ತಕ್ಕಂಥ ಮಕ್ಕಳ ವಿದ್ಯಾಭ್ಯಾಸದ ಗುಣಮಟ್ಟವು ಹೆಚ್ಚಾಗ್ತಕ್ಕಂಥ ನಿಟ್ಟಿನಲ್ಲಿ ಅವರ ಪ್ರಯತ್ನ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥದ್ದು ಎನ್ನುವಂಥದ್ದನ್ನು ಸಹ ಈ ಸಂದರ್ಭದಲ್ಲಿ ಹೇಳಿದ, ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಶಾಲೆಯಾಗಿ ಈ ಸಂಸ್ಥೆ ರೂಪುಗೊಳ್ಳಬೇಕು. ಆ ನಿಟ್ಟಿನಲ್ಲಿ ಈ ಕ್ಷೇತ್ರದ ಶಾಸಕನಾಗಿ ನಿಮ್ಮೊಟ್ಟಿಗೆ ಸದಾ ಇರ್ತೇನೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ ಎಲ್ಲರಿಗೂ ಶುಭವಾಗಿ ಶಾಸಕರೇ, ನಮ್ಮ ಶಾಲಾ ಎಸ್ಎಂಸಿ ಅಧ್ಯಕ್ಷರೇ ಹಾಗೂ ಇಲಾಖಾ ಸ್ನೇಹಿತರೆ ಹಾಗೂ ಈ ಕಟ್ಟಡವನ್ನು ನಿರ್ಮಿಸಿ ನಮ್ಮೆಲ್ಲರಿಗೂ ಗೊತ್ತಿದೆ
ಇದ್ದ ಹಾಗೆ ನಮ್ಮ ಈ ಶೈಕ್ಷಣಿಕ ಕ್ಷೇತ್ರಕ್ಕೆ ನಮ್ಮ ಶಾಸಕರ ಕೊಡುಗೆ ಅಪಾರ. ಕಳೆದ ಕೆಲವಾರು ವರ್ಷಗಳಿಂದ ಎಲ್ಲ ಕ್ಷೇತ್ರದ ಶೌಚಾಲಯ ನಿರ್ಮಾಣ ಮಾಡೋದಾಗಲಿ, ಪಠ್ಯ ಚಟುವಟಿಕೆಗಳನ್ನು ನಡೆಸುವ ಬಗ್ಗೆ ಆಗಲಿ, ಪರೀಕ್ಷೆಗಳನ್ನು ನಡೆಸುವ ಬಗ್ಗೆ ಆಗಲಿ, ಎಲ್ಲ ವಿಷಯದಲ್ಲೂ ಕೂಡ ನಾವು ಏನು ನಮ್ಮ ಶಾಸಕರಲ್ಲಿ ಬೇಡಿಕೆ ಇಟ್ಟರೂ ಕೂಡ ಅದನ್ನು ಮನಪೂರ್ವಕವಾಗಿ ನಮಗೆ ಒದಗಿಸಿಕೊಟ್ಟಿದ್ದಾರೆ. ಈ ಶಾಲೆಗೆ 6 ಕೊಠಡಿಗಳನ್ನು ನಿಜವಾಗಿಯೂ ಕೂಡ ಕೇವಲ ಕೆಲವೇ ಸಮಯದಲ್ಲಿ ಒಂದು ಕಟ್ಟಡ ಪ್ರಾರಂಭ ಆಗಿದೆ ಅಂತ ಹೇಳ್ಕೊಂಡು ಸುಮಾರು ಸಮಯ ಹೋಗುವಂಥದ್ದಿದೆ, 4-5 ವರ್ಷ ಹಾಗೆ ಹೋಗ್ತಾ ಇರ್ತದೆ. ಆದರೆ ಇದನ್ನು ಕೇವಲ 1 ವರ್ಷದಲ್ಲೇ ನಿರ್ಮಿಸಿಕೊಟ್ಟಿದ್ದಾರೆ, ಅನುದಾನವನ್ನು ಒದಗಿಸಿಕೊಟ್ಟಿದ್ದಾರೆ. ನಿಜವಾಗಿಯೂ ನಾವು ಇವರಿಗೆ ಧನ್ಯವಾದಗಳನ್ನು ಅರ್ಪಿಸಲೇಬೇಕು. ಹಾಗೆ ಇವರಿಗೆ ನಮ್ಮ ಈ ಮಾದರಿ ಶಾಲೆಯ ಬಗ್ಗೆ ದೊಡ್ಡ ಕನಸಿದೆ. ಆ ಕನಸು ನನಸಾಗಲಿ, ಇದು ಅಭಿವೃದ್ಧಿಯಾಗಲಿ, ಶಾಸಕರಿಗೆ ಎಲ್ಲ ಕಡೆಯಿಂದಲೂ ಕೂಡ ಪ್ರೋತ್ಸಾಹ ಸಿಗಲಿ, ಅನುದಾನ ಸಿಗಲಿ, ನಮ್ಮ ಈ ಶಾಲೆ ಒಳ್ಳೆಯದಾಗಲಿ ಅಂತ ಹೇಳುತ್ತಾ ನಾವೆಲ್ಲ ತಾಲೂಕಿನ ಎಲ್ಲ ಶಾಲೆಗಳಲ್ಲೂ ಕೂಡ ಕಟ್ಟಡದ ಸಮಸ್ಯೆಗಳು ಇವೆ, ಶೌಚಾಲಯ ಸಮಸ್ಯೆಗಳು ಕೂಡ ಇವೆ. ಅವೆಲ್ಲವೂ ಕೂಡ ಒದಗಿಸಿಕೊಡುವಂತಹ ಶಕ್ತಿ ಆ ಭಗವಂತ ನಮ್ಮ ಶಾಸಕರಿಗೆ ಕೊಡಲಿ ಅಂತ ಹೇಳುತ್ತಾ ಮಗದೊಮ್ಮೆ ಅವರಿಗೆ ನಾನು ನಮ್ಮ ಇಲಾಖೆ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ವಿವೇಕ ಶಾಲಾ ಯೋಜನೆ ಅಡಿಯಲ್ಲಿ ಈಗಾಗಲೇ 6 ಕೊಠಡಿಗಳ ಉದ್ಘಾಟನೆ ಮಾನ್ಯ ಶಾಸಕರು ನೆರವೇರಿಸಿರ್ತಾರೆ. ಅದೇ ರೀತಿ ಶಾಸಕರು ಮಾತಲ್ಲಿ ಹೇಳಿದರು, ನಮ್ಮ ಶಾಲೆಗೆ ಇನ್ನೂ ಕೊಠಡಿಗಳನ್ನು ಮಂಜೂರು ಮಾಡುವ ಒಂದು ಬಯಕೆ ಇದೆ ಅಂತ ಹೇಳಿ. ಹಾಗಾಗಿ ದಯಮಾಡಿ ಸರ್, ಇನ್ನು ಯಾವುದೇ ಯೋಜನೆಗಳಿದ್ದರೂ ನಮ್ಮ ಶಾಲೆಗೆ ಖಂಡಿತವಾಗಿ ಕೊಠಡಿಯನ್ನು ಕೊಡುವಲ್ಲಿ ನಿಮ್ಮ ಒಂದು ಬಯಕೆ ಇರಲಿ ಅಂತ ಹೇಳಿ ನಾವು ಎಲ್ಲ STMC ಅವರು ಪೋಷಕರ ಪರವಾಗಿ ನಾನು ಒಂದು ಕಳಕಳಿ ಅಭಿನಂದಿಸಲು. ಇಂದಿನ 6 ಕೊಠಡಿಗಳ ಉದ್ಘಾಟನೆಯನ್ನು ಶಾಸಕರು ನೆರವೇರಿಸಿದ್ದಾರೆ. ಅವರಿಗೆ ನಮ್ಮ ಶಾಲೆ STMC ಶಿಕ್ಷಕ ವೃಂದ, ಪೋಷಕ ವೃಂದ ಹಾಗೂ ಮಕ್ಕಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ಇಲಾಖೆಯ ಅಧಿಕಾರಿಯಾದ ಶ್ರೀಮತಿ ತಾರಕೇಸರಿ ಮೇಡಮ್ ಇವರು ಕೂಡ ಉಪಸ್ಥಿತರಿದ್ದು ಈ ಯೋಜನೆಗೆ ಒಂದು ಶುಭ ಹಾರೈಸಿದ್ದಾರೆ ನಮ್ಮ ಮಕ್ಕಳಿಗೆ ಹಾಗೂ ಶಾಲೆಗೆ. ಇವರಿಗೂ ಕೂಡ ಶಾಲೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ವೇದಿಕೆಯಲ್ಲಿ ಇಲಾಖೆಯ ಸಮನ್ವಯಾಧಿಕಾರಿಗಳಾದ ಶ್ರೀಯುತ ಮೋಹನ್ ಸರ್ ಹಾಗೂ ಶ್ರೀಮತಿ ವಾರಿಜಾ ಇವರು ಕೂಡ ಉಪಸ್ಥಿತರಿದ್ದಾರೆ. ಇವರಿಗೂ ಕೂಡ ನಮ್ಮ STMC ಅವರ ಪರವಾಗಿ ಹಾಗೂ ಶಾಲೆಯ ಶಿಕ್ಷಕ ವೃಂದದವರ ಪರವಾಗಿ, ಮುದ್ದು ಮಕ್ಕಳ ಪರವಾಗಿ ಆತ್ಮೀಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಈ ವಿವೇಕ ಶಾಲಾ ಕೊಠಡಿ ಒಂದು ಇಷ್ಟು ಬೇಗ ಒಂದು ಅಂತ್ಯ ಕಾಣುವಲ್ಲಿ ನಮ್ಮ ಈ ಕಾಂಟ್ರಾಕ್ಟರ್ ಸರ್ ಅವರ ಪಾತ್ರ ಕೂಡ ಒಂದು ದೊಡ್ಡದು. ಹಾಗಾಗಿ ಅಬ್ದುಲ್ ರಜಾ ಇವರನ್ನು ಕೂಡ ಈ ಸಂದರ್ಭದಲ್ಲಿ STMC ಅವರ ಪರವಾಗಿ, ಶಾಲಾ ಶಿಕ್ಷಕ ವೃಂದದವರ ಪರವಾಗಿ, ಪೋಷಕರ ಪರವಾಗಿ ಆತ್ಮೀಯವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಸಭೆಯ ಅಧ್ಯಕ್ಷರಾದಂತಹ ನಮ್ಮ STMC ಅಧ್ಯಕ್ಷರು ಇವರು ಕೂಡ ಶ್ರೀಯುತ ನೀನಾ ಕುಮಾರ್ ಇವರು ಕೂಡ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ಕೂಡ ಸರ್ವರ ಪರವಾಗಿ ಆತ್ಮೀಯವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಶಾಲೆಯ ಮುಖ್ಯೋಪಾಧ್ಯಾಯರು, ಶಿಕ್ಷಕ ವೃಂದ, STMCಯ ಎಲ್ಲ ಸದಸ್ಯರುಗಳು, ಪೋಷಕರು, ಮುದ್ದು ಮಕ್ಕಳು ಎಲ್ಲರಿಗೂ ಕೂಡ ಒಂದೇ ಮಾತಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾರೆ. ವಾಹನ ಚಲಾಯಿಸಬೇಕೆನ್ನುವ ಕನಸಿರೋರಿಗೆ ಸುವರ್ಣಾವಕಾಶ. ಅತ್ಯಂತ ರಿಯಾಯಿತಿ ದರದಲ್ಲಿ ಇನ್ಶೂರೆನ್ಸ್, ಡ್ರೈವಿಂಗ್ ಕ್ಲಾಸ್ ಸೇರೋರಿಗೆ ಆಫರ್ಗಳ ಸುರಿಮಳೆ, ಮಹಿಳೆಯರಿಂದಲೇ ಚಾಲನಾ ತರಬೇತಿ. ಸಾರಥಿ ಮೋಟಾರ್ ಡ್ರೈವಿಂಗ್ ಸ್ಕೂಲ್, ಕಾಲೇಜ್ ರಸ್ತೆ, ಉಜಿರೆ. ಸಂಪರ್ಕಿಸಿ 9663606966, 8792894116, 9108317116. ಬನ್ನಿ, ಭೇಟಿ ಕೊಡಿ. ವಿಶೇಷ ಆಫರ್ಗಳೊಂದಿಗೆ ಜರ್ನಿ ಶುರು ಮಾಡಿ.